ಕಾಲೇಜುಗಳಲ್ಲಿ ಒಂದಾದ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜಿನ 2017-18ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಕಾಲೇಜಿನ ಕೇಶವ ಸಂಕಲ್ಪ ಸಭಾಭವನದಲ್ಲಿ ನಡೆಯಿತು. ಹೌದು, ಅನೇಕ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜುಗಳ ಪೈಕಿ ಮುಂಚೂಣಿಯಲ್ಲಿರುವ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ವಿದ್ಯಾರ್ಥಿಗಳು ಕರಿಕೋಟು ಉಟ್ಟು ತಲೆಗೆ ಗ್ರಾಜುಯೇಷನ್ ಟೋಪಿ ಧರಿಸಿ ಕೈಯಲ್ಲಿ ಸರ್ಟಿಫಿಕೇಟ್ ಹಿಡಿದು ಸಂಭ್ರಮಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ಕಲ್ಲಡ್ಕ ಮತ್ತು ಅತಿಥಿಗಳು ಭಾರತ ಮಾತೆ ಮತ್ತು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಅವರು ಮಾತನಾಡಿ, ಪದವಿ ಎನ್ನುವುದು ಕಲಿಕೆಯ ಕೊನೆಯಲ್ಲ. ಮಾನವ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಏನಾದರೊಂದು ಹೊಸ ವಿಚಾರಗಳನ್ನ ಕಲಿಯುತ್ತಲೇ ಇರುತ್ತಾನೆ ಎಂದರು. This type of technology what you have, many of the employees in the sophisticated software industry, they all work from home. So your home itself is a working place for you. So you should change your mentality. You should change to adapt yourself. Those who do not adapt to the lifestyle of working, those who do not know how to gel with the team, those who do not know how to behave inside the company or the corporate or the industry or even for an institution. If you are a teacher, you are expected to behave extremely. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತನಾಡಿ, ಬಾಲ್ಯಾವಸ್ಥೆಯಲ್ಲಿ ಹಂತ ಹಂತವಾಗಿ ಬೆನ್ನು ತಟ್ಟುವ ಅಧ್ಯಾಪಕರು ಹಾಗೂ ಪೋಷಕರು ಇದ್ದರು. ಇನ್ನು ಮುಂದೆ ನೀವಾಗಿಯೇ ಸಮಾಜದಲ್ಲಿ ಬೆಳೆಯುವ ಛಾತಿಯನ್ನ ಬೆಳೆಸಿಕೊಳ್ಳಬೇಕು ಎಂದರು. ಇವತ್ತಿನವರೆಗೆ ಅದು ಶಿಶು ಮಂದಿರನೋ LKG ಇಂದ ಇವತ್ತಿನವರೆಗೆ ನೀವು ಬಂದಾಗ ನಿಮ್ಮನ್ನು ಹಂತ ಹಂತದಲ್ಲಿ ತಿಳುವಳಿಕೆ ಕೊಟ್ಟು ತಪ್ಪಿದಾಗ ಸರಿ ಮಾಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ನೂರಾರು ಜನ ಅಧ್ಯಾಪಕರು ಬಂಧುಗಳು ಇರುವುದು. ಇವತ್ತಿಂದ ನೀವು ಸಮಾಜದ ಮಧ್ಯಕ್ಕೆ ಹೋಗ್ತಾ ಇದ್ದೀರಾ. ಸಮಾಜದಲ್ಲಿ ಈ ರೀತಿ ಹಂತ ಹಂತದಲ್ಲಿ ನಿಮ್ಮನ್ನು ಬೆನ್ನು ತಟ್ಟುವರಿಲ್ಲ. ಸವಾಲುಗಳು ಭಾರಿ ಇದೆ ಅಂತ. ಸಮಾಜದ ಮಧ್ಯದಲ್ಲಿ ನಿಮ್ಮನ್ನು ಕಾಲು ಹಿಡಿದು ಎಳೆಯೋರೇ ಜಾಸ್ತಿ. ಸಮಾಜದಲ್ಲಿ ಬೆನ್ತಟ್ಟಿ ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇಲ್ಲ. ಆದರೆ ಕಳೆದ 10-18 ವರ್ಷಗಳಲ್ಲಿ ನೀವೇನೇನು ಕಲ್ತಿದ್ದೀರಾ, ತಿಳ್ಕೊಂಡಿದ್ದೀರಾ. ಸಮಾರಂಭದಲ್ಲಿ 2017-18ನೇ ಶೈಕ್ಷಣಿಕ ಸಾಲಿನ ಅಂತಿಮ ಪರೀಕ್ಷೆಯಲ್ಲಿ ಉನ್ನತ ಸಾಧನೆಯನ್ನ ಮಾಡಿದ 6 ವಿದ್ಯಾರ್ಥಿಗಳಿಗೆ ಗಣ್ಯರು ಚಿನ್ನದ ಪದಕವನ್ನ ನೀಡಿ ಗೌರವಿಸಿದ್ರು ಹಾಗೂ ಇತರ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನ ನೀಡಲಾಯಿತು. ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಸತೀಶ್ ರಾವ್, ಸಂಚಾಲಕ ರಾಧಾಕೃಷ್ಣ ಭಕ್ತ, ಕೋಶಾಧಿಕಾರಿ ಮುರಳೀಧರ್ ಭಟ್, ನಿರ್ದೇಶಕರಾದ ರವಿಕೃಷ್ಣ ಡಿ ಕಲ್ಲಾಜೆ, ವಿಶ್ವಾಸ್ ಶೆಣೈ, ಕ್ಯಾಂಪಸ್ ನಿರ್ದೇಶಕ ಪ್ರೊಫೆಸರ್ ವಿವೇಕ್ ರಂಜನ್ ಭಂಡಾರಿ, ವಿಭಾಗ ಮುಖ್ಯಸ್ಥರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮಂಗಳೂರು ವಿಭಾಗದ ವಿಶೇಷಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಸುಳ್ಯದ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜ್ಞಾನೇಶ್, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಗೋವಿಂದೇಗೌಡ,
ಪ್ರೊಫೆಸರ್ ಭಾಸ್ಕರ್ ಕುಲಕರ್ಣಿ, ಉಪನ್ಯಾಸಕಿಯರಾದ ಸಂಗೀತಾ ಬಿಎಲ್, ಮಾಧವಿ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಪುತ್ತೂರು.